ಅಧ್ಯಕ್ಷರಾಗಿರುವಂಥ BK ಸೇಸಪ್ಪ ಬೆದ್ರಕಾಡ್ರವರ ಬಗ್ಗೆ ವಿಶ್ವನಾಥ್ ಬೆಳ್ಳಂಪಳ್ಳಿ, ದಲಿತ ಸಂಘರ್ಷ ಸಮಿತಿ, ಭೀಮವಾದ, ಉಡುಪಿ ಜಿಲ್ಲೆ. ಇವರು ಕಡಬ ತಾಲೂಕು ನೆಲ್ಯಾಡಿ ಗ್ರಾಮದ ಮೊರಂಕಳ ಎಂಬಳ್ಳಿಯ ಅಣ್ಣು ನಾಯ್ಕರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಈ ಜಿಲ್ಲೆಯ ಪ್ರಭಾವಿ ದಲಿತ ಮುಖಂಡರಲ್ಲಿ ಓರ್ವರಾಗಿರುವಂಥ BK ಸೇಸಪ್ಪ ಬೆದ್ರಕಾಡ್ರವರ ಮೇಲೆ ಸ್ವಯಂ ಘೋಷಿತ ಮುಖಂಡ ಹಾಗೂ ವಸೂಲಿಗಾರನಂತೆ ಹೇಳಿರುವುದು ನಮಗೆಲ್ಲ ಬೇಸರದ ಸಂಗತಿಯಾಗಿದೆ. ಯಾಕಂದರೆ ಈಗಾಗಲೇ ಮಾಧ್ಯಮದ ಮುಂದೆ BK ಸೇಸಪ್ಪ ಬೆದ್ರಕಾಡ್ರವರು ಅಣ್ಣು ನಾಯ್ಕರ ಜಾಗದ ತಕರಾರಿನ ಬಗ್ಗೆ ತಮ್ಮ ಮುಂದೆ ದಾಖಲೆಗಳನ್ನು ಇಟ್ಟು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ. ಅಣ್ಣು ನಾಯ್ಕರು ದಿನಕ್ಕೊಂದು ಸಂಘಟನೆ ಜೊತೆ ಸೇರಿ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಸಂಘಟನೆಗಳ ಒಳಗೆ ಒಂದು ತಕರಾರನ್ನು ಎಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣು ನಾಯ್ಕರಲ್ಲಿ ನ್ಯಾಯವಿದ್ದರೆ ಅವರಿಗೆ ನ್ಯಾಯ ನೀಡೋಕ್ಕೆ ನಮ್ಮ ಏನು ಆಕ್ಷೇಪವಿಲ್ಲ. ಆದರೆ ಜಾಗದ ಹೆಸರಲ್ಲಿ ಎಲ್ಲರಿಂದ ಹಣ ವಸೂಲಿ ಮಾಡಿ ದಂಧೆ ಮಾಡುವುದಕ್ಕೆ ನಮ್ಮ ವಿರೋಧವಿದೆ. ಈಗಾಗಲೇ ನಮ್ಮ ಸಂಘಟನೆ ಅತ್ಯಾಚಾರಿಗಳ ವಿರುದ್ಧ, ದಲಿತ ದೌರ್ಜನ್ಯದ ವಿರುದ್ಧ ಮತ್ತು ಅನೇಕ ಕಾನೂನು ಬಾಹಿರ ಕೆಲಸಗಳ ವಿರುದ್ಧ ಕೆಲಸವನ್ನು ಮಾಡಿದಂಥ ಸಂಘಟನೆಯಾಗಿದೆ. ಆದರೆ ವಿಶ್ವನಾಥ ಬೆಳ್ಳಂಪಳ್ಳಿಯವರು ನಮ್ಮ ಬಗ್ಗೆ, ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರ ಬಗ್ಗೆ ಒಂದು ಸ್ವಯಂ ಘೋಷಿತ ಮುಖಂಡ ಅಂತ ಹೇಳಿ ನಮಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಈ ಜಿಲ್ಲೆಯ ಎಲ್ಲ ದಲಿತ ಮುಖಂಡರುಗಳಿಗೆ ಕೂಡ ಭಾರಿ ಬೇಸರವಾಗಿದೆ. ಆದ್ದರಿಂದ ನಾವು ವಿಶ್ವನಾಥ್ ಬೆಳ್ಳಂಪಳ್ಳಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅಣ್ಣು ನಾಯ್ಕರಿಗೆ ನ್ಯಾಯ ಕೊಡಲು ಸಾಧ್ಯವಿದ್ದರೆ ನ್ಯಾಯ ಕೊಡಿ. ಆದರೆ ನಮ್ಮ ಸಂಘಟನೆ ಬಗ್ಗೆ ತಿಳಿಯದೆ ಮಾತನಾಡಿದರೆ ಮುಂದೆ ನಾವು ಕೂಡ ಸ್ಪಷ್ಟವಾದ ಉತ್ತರವನ್ನು ಕೊಡಲು ನಮ್ಮ ಕಾರ್ಯಕರ್ತರು ಸದಾ ಸಿದ್ಧರಾಗಿದ್ದಾರೆ. ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೇಸಪ್ಪ ಬೆದ್ರಕಾಡ್ರವರ ಏಕವಚನದಲ್ಲಿ ಮಾತಾಡಿದ್ದಾರೆ. ಆದರೆ ನಮಗೆ ಕೂಡ ಏಕವಚನದಲ್ಲಿ ಮಾತಾಡ್ಬೋದು. ಆದರೆ ಯಾಕೆ ನಮ್ಮ ಸಂಘಟನೆ ಒಂದು ಕಾನೂನನ್ನು ಕಳಿಸಿಕೊಟ್ಟಿದೆ, ಗುರು ಹಿರಿಯರನ್ನು ಗೌರವಿಸುವ ಬಗ್ಗೆ ಕಳಿಸಿಕೊಟ್ಟಿದೆ. ಆದರೆ ನಾವು ಆ ರೀತಿ ಮಾತಾಡೋದಿಲ್ಲ. ಮುಂದೆ ಇದೇ ರೀತಿ ಅವರು ಮುಂದುವರಿದರೆ ನಾವು ಕೂಡ ಅವರು ಬಳಸುವ ಪದವನ್ನೇ ಕೂಡ ನಾವು ಕೂಡ ಬಳಸಬೇಕಾಗ್ತದೆ. ಮಾಧ್ಯಮವನ್ನೇ ಕಳೆದ ಸಲ ಬೆದ್ರಕಾಡ್ರವರು ದಾಖಲೆ ಇಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ನಮಗೆ ಗೊತ್ತಿರುವ ವಿಷಯ. ಆದರೆ ಒಂದು ದಾಖಲೆಗಳು ಇಲ್ಲದೆ ಅವರು ವಿಶ್ವನಾಥ ಬೆಳ್ಳಂಪಳ್ಳಿಯವರು ಈ ರೀತಿ ಮಾತನಾಡೋದು ಬಾರಿ ನಮಗೆ ಸಂಘಟನೆಗೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯವರು ಅಲ್ಲಿ ಅವರು ಈಗ ಒಬ್ಬ ಮುಖಂಡನ ಎಲ್ಲ ಯಾರೇ ಆಗಿರಲಿ, ಒಬ್ಬ ದಲಿತ ಮುಖಂಡ ಆಗಿರ್ಬೋದು, ಯಾರಾಗಿರ್ಬೋದು, ಅವರ ವಿಚಾರಧಾರೆಗಳನ್ನು ತಿಳಿದುಕೊಂಡು ಮಾತನಾಡುವಂಥದ್ದು ಅವರ ಒಂದು ಸಭ್ಯತೆ. ಆದರೆ ಈ ರೀತಿಯಾಗಿ ಏನು ವಿಚಾರವನ್ನು ಅವರು ಸುಮಾರು 15-16 ವರ್ಷದಿಂದ ಒಂದು ಸಂಘಟನೆ ಕಟ್ಟಿ, ದಲಿತ ಸೇವಾ ಸಮಿತಿ ಸಂಘಟನೆ ಕಟ್ಟಿ ಇಷ್ಟವರೆಗೆ 16 ವರ್ಷ, ಒಂದು ಸಂಘಟನೆ ಇಷ್ಟು ವರ್ಷ ಬರೋದು ಬಹಳ ಕಷ್ಟ. ಒಂದು ಸಂಘಟನೆ ನಡೆಸಬೇಕು ಅಂತೇಳಿದರೆ ಅಷ್ಟೇ ತಾಳ್ಮೆ ಕೂಡ ಇರಬೇಕು. ಅದೇ ರೀತಿ ಯಾವ ರೀತಿ ಜನರಲ್ಲಿ ನಡೆದುಕೊಳ್ಳಬೇಕು ಅಂತೇಳಿ ಅದು ಕೂಡ ಈ 15-16 ವರ್ಷ ಪೂರೈಸ್ತಾ ಇದ್ದಾರೆ. ಹಾಗಾಗಿ ಇಷ್ಟು ವರ್ಷ ಒಂದು ಸಂಘಟನೆ ನಡೆಸಿಕೊಂಡು ಬಂದಂಥ ಒಬ್ಬ ವ್ಯಕ್ತಿಗೆ ಈ ರೀತಿ ಒಬ್ಬ ಸಂಘಟನೆಯ ಮುಖಂಡ ಅವರ ವಿಚಾರಧಾರೆಗಳನ್ನು ಏನನ್ನು ಕೂಡ ತಿಳಿದುಕೊಳ್ಳದೆ ಈ ರೀತಿಯಾಗಿ ಒಂದು ಅಪಪ್ರಚಾರ ಮಾಡಿರೋದು, ಇದನ್ನು ನಾವು ನಮ್ಮ ದಲಿತ ಸೇವಾ ಸಮಿತಿಯಿಂದ, ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಯಿಂದ ಇದನ್ನು ನಾವು ಖಂಡಿತವಾಗಲೂ ಖಂಡಿಸ್ತೇವೆ. ಅಲ್ಲದೆ ಸರ್, ಈಗ ತುಂಬ ಸಂಘಟನೆಗಳಿದ್ದಾರೆ, ಈಗ ದಲಿತ ಮುಖಂಡರು ತುಂಬ ಇದ್ದಾರೆ, ಕಡಬ ತಾಲೂಕಿನಲ್ಲೇ ಇದ್ದಾರೆ. ಅವರ ಬಗ್ಗೆ ಯಾಕೆ ಹೋಗುವುದಿಲ್ಲ? ಅವರಿಗೆ ಹೋಗ್ಬೋದಲ್ಲ, ಅವರ ವಿಚಾರ ಗೊತ್ತುಂಟು ಅವರಿಗೆ. ಇವರು ಹೀಗೆ ಮಾಡೋದಂತ ಅಣ್ಣು ನಾಯ್ಕರು ಹೋಗ್ಬೋದಲ್ಲ, ಕಡಬ ತಾಲೂಕಿನಲ್ಲಿದ್ದಾರೆ. ಹಾಂ, ಹೌದು ಸರ್, ಹೌದೌದು. ಇಲ್ಲಿ ಸಾಧಾರಣ ಎಲ್ಲಿ ಆಯಿತು, ಮರಾಠಿ ಸಂಘಟನೆ ಎಂದು ಹಿಡಿದ್ರು, ಅವರಿಂದ ಏನಾಗಲಿಲ್ಲ ಅಂತೇಳಿ ಈಗ ಉಡುಪಿಗೆ ಹೋಗಿದ್ದಾರೆ. ದಿನಕ್ಕೊಂದು ಸಂಘಟನೆ ಬಳಸಿಕೊಂಡು ಅವರಿಗೆ ತಪ್ಪು ಮಾಹಿತಿ ಕೊಡೋದು. ಅವರಿಗೆ
ಹೌದು. ತೊಂದರೆ ಇಲ್ಲ, ಅವರು ದಾಖಲೆ ಇದ್ದು ಮಾತಾಡಲಿ, ಪರವಾಗಿಲ್ಲ. ದಾಖಲೆ ಇಲ್ಲದೆ ಅವರೊಂದು ಮುಖಂಡರು ಹಾಗೆ ಮಾತಾಡೋದು ಸರಿಯಲ್ಲ. ಅಲ್ಲ ಅವರು ಅಲ್ಲ, ಇನ್ನು ಮುಂದೆ ನಾವು ಇದು ಮಾಡಿದ ಕಂಪ್ಲೇಂಟ್ ಮಾಡ್ತೇವೆ ನಾವು. ಯಾಕೆಂದರೆ ನಮ್ಮ ಸಂಘಟನೆ ಬಗ್ಗೆ ಅವರು ತಿಳಿಯದೆ ಆ ರೀತಿ ಮಾತಾಡೋದು. ಅಂದರೆ ಬೆಸಬೆದ್ರಕಾಡ್ರವರು ಕಾನೂನಾತ್ಮಕವಾಗಿ ಇಷ್ಟರ ತನಕ ಹೋರಾಟ, ತಮಗೆ ಗೊತ್ತಿರ್ಬೋದು, ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು. ಎಷ್ಟೋ ನಮ್ಮ SSDಗಳಿಗೆ ಎಷ್ಟೋ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದವರು. ಅಂಥವರ ವಿರುದ್ಧ ಅವರು ಆ ರೀತಿ ಹೇಳ್ಬಾರ್ದು. ನಮಗೆ ತುಂಬ ಬೇಸರದ ವಿಷಯ ಅದು. ಅದು ಕೂಡ ಒಂದು ಏಕವಚನದಲ್ಲಿ ಅವರನ್ನು ಸಂಭೋಗಿತ್ತು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.